ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇವತ್ತು ನಾನು ಕ್ಯಾಬೇಜ್ ರೋಲ್ ಮಾಡುವ ಅಂತಿದ್ದೇನೆ. ನೋಡಿ, ಒಂದು ಕ್ಯಾಬೇಜ್ ತಗೊಂಡಿದ್ದೇನೆ. ಇದನ್ನು ಸಣ್ಣ ಕಟ್ ಮಾಡಿಕೊಳ್ಬೇಕು. ಈಗ ಕ್ಯಾಬೇಜ್ ರೋಲ್ ಮಾಡಲಿಕ್ಕೆ ಸ್ವಲ್ಪ ಸೋಸಬೇಕು. ನೋಡಿ, ಇದು ಓಂಕಾಳು. ಇದರಲ್ಲಿ 1/4 ಟೀ ಸ್ಪೂನ್ ಉಂಟು. ಇದನ್ನು ನಾವು ಸ್ವಲ್ಪ ಈಗ ಪ್ರೆಸ್ ಮಾಡಿ ಅದಕ್ಕೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಸಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಹೀಗೆ ತುಂಬ ಬೇಕು ಅಂತಿಲ್ಲ, ಸ್ವಲ್ಪ ಸಾಕು. ಮತ್ತು ಇದನ್ನು ಮುಚ್ಚಳ ಮುಚ್ಚಿ 1/4 ಗಂಟೆ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡುವ. ನೋಡಿ, ನಾವೀಗ ಕ್ಯಾಬೇಜ್ ರೋಲ್ ಮಾಡಲಿಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೇನೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಸ್ಪೂನು. ಈಗ ಒಂದು ನೀರುಳ್ಳಿ ಹಾಕ್ಕೊಳ್ತೇನೆ. ಇದನ್ನು ಕೆಂಪಾಗೋದು ಬೇಡ. ಮತ್ತು ಕಾಯಿ ಮೆಣಸು 4. ಅದಂದರೆ ಸ್ವಲ್ಪ ಖಾರ ಖಾರ ಇರಬೇಕಾಗ್ತದೆ, ಇಲ್ಲದಿದ್ದರೆ ಚಂದ ಆಗೋದಿಲ್ಲ. ಅದಕ್ಕೆ 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನಾವೀಗ ಕ್ಯಾಬೇಜನ್ನು ನೀರಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ. ಇದಕ್ಕೀಗ ಹಾಕ್ಕೊಳ್ತೇನೆ ತೊಳೆದ ಕ್ಯಾಬೇಜ್. ಈಗ 1/4 ಟೀ ಸ್ಪೂನ್ ಅರಶಿನ, ಅರ್ಧ ಸ್ಪೂನು ಗರಂ ಮಸಾಲ, ಮತ್ತು ಅದಕ್ಕೆ ಎಂತ ಹಾಕಿದ್ದು ಬೇಡ, 1 ಸ್ಪೂನು ಕೊತ್ತಂಬರಿ ಪೌಡ್ರು, 4 ಮೆಣಸು ಹಾಕಿದ್ರಿಂದ ಕಲ್ಲರಿಗೋಸ್ಕರ ಅರ್ಧ ಸ್ಪೂನು ಮೆಣಸಿನ ಪೌಡ್ರ್ ಹಾಕ್ಕೊಳ್ತಿದ್ದೇನೆ ಅಷ್ಟೇ, ಜಾಸ್ತಿ ಬೇಡ. ಜೀರಿಗೆ ಪೌಡ್ರು, ಇದು ಸಣ್ಣ ಸ್ಪೂನ್, ಹಾಗಾಗಿ 1 ಸ್ಪೂನ್ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಮಗ್ಸ್ತೇನೆ ಫಸ್ಟಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಲಿಕ್ಕೆ ಇಡುವ. ಮತ್ತು ಇದು 3/4 ಬೆಂದರೆ ಸಾಕು, ಫುಲ್ ಬೇಯೋದು ಬೇಡ. ಈಗ ನೋಡಿ ಆಯ್ತು. ಇದು ನಾವು ಮುಚ್ಚಿಡುವುದಂದರೆ ಹಾಗೆ ಮುಚ್ಚಿಟ್ಟು ಸುಮ್ಮನೆ ಕೂತ್ಕೊಳ್ಬಾರ್ದು.
ಆಗಾಗ ಸ್ವಲ್ಪ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಮಿಕ್ಸ್ ಮಾಡಿದೆ. ಮತ್ತು ನಾವು ಆ ಟೈಮಲ್ಲಿ ಈಗ ಮುಕ್ಕಾಲು ಬೇಯುವಾಗ ಉಪ್ಪು ಸರಿ ಉಂಟಂತ ನೋಡಬೇಕು. ನಾನು ಹಾಕಿದ ಉಪ್ಪು ಸರಿ ಇತ್ತು. ಹಾಗೆ ಒಬ್ಬೊಬ್ಬರು ಹಾಕುವಾಗ ಹೆಚ್ಚು ಕಡಿಮೆ ಆಗ್ತದಲ್ಲ, ಅದು ನೋಡಿಕೊಂಡು ನಾವು ಮಾಡಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಮತ್ತೆ ಬೇಯೋದು ಬೇಡ, ಮಿಕ್ಸ್ ಮಾಡಿ ತಗೊಂಡು ಹೋಗುವ. ಈಗ ಸಾಕು. ಈಗ 1/4 ಗಂಟೆ ಆಯಿತು. ಇದನ್ನು ತೆಗೆಯುವ. ನೋಡಿ ಎಷ್ಟು ದಪ್ಪ ಉಂಟು. ಸ್ವಲ್ಪ ಲಾಟ್ಕೊಳ್ಬೇಕು ಅದನ್ನ. ಸ್ವಲ್ಪ ನಾದಿಕೊಳ್ಬೇಕು. ನೋಡಿ, ಇನ್ನು ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಳ್ತೇನೆ. ತೆಳ್ಳಗೆ ಲಾಟಿಕೊಳ್ಬೇಕು ಇದನ್ನು, ತುಂಬ ದಪ್ಪ ಬೇಡ. ಇದು ಸೈಡ್ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಬ್ರಷಲ್ಲಿ ಆಗ್ತದೆ, ಬೆರಳಲ್ಲಿ ಆಗ್ತದೆ, ಸ್ವಲ್ಪ ತಣ್ಣೀರು ತಾಗಿಸ್ಬೇಕು ಸುತ್ತಲೂ. ಆಮೇಲೆ ನಾವು ಮಾಡಿದಂಥ ಕ್ಯಾಬೇಜ್ ಹಾಕಬೇಕು. ಅದಕ್ಕೆ ಮಸಾಲ, ಕ್ಯಾಬೇಜ್ ಮಸಾಲ ಎಷ್ಟು ಹಿಡಿತದೆ ಅದರಲ್ಲಿ ಅಷ್ಟು ಹಾಕ್ಬೋದು. ತುಂಬ ಬೇಕಾದರೆ ತುಂಬ, ಕಡಿಮೆ ಬೇಕಾದರೆ ಕಡಿಮೆ. ಆನಂತರ ಇದನ್ನು ಹೀಗೆ ಮಡಚಬೇಕು. ಮಡಚಿ ಇದಕ್ಕೆ ಇಲ್ಲಿ ಸ್ಟಫ್ ಕೊಡಬೇಕು. ಆದ ನಂತರ ಇದನ್ನು ಇಲ್ಲಿಗೆ ನಾವು ಹೀಗೆ ತರಬೇಕು. ಇದು ಏನು ಬಿಡುವುದಿಲ್ಲ, ಯಾಕಂದರೆ ನಾವು ನೀರು ತಾಗಿಸಿದ್ದೇವಲ್ಲ, ಹಾಗಾಗಿ ಇದು ಟಚ್ ಆಗ್ತದೆ. ಈಗ ಇದನ್ನು ತೆಗೆದಿಡೋಣ. ಮತ್ತು ಎಲ್ಲ ಹೀಗೇ ಮಾಡ್ಕೊಳ್ತೀನಿ ಇದೇ ರೀತಿ. ಇಲ್ಲದೇನು ಮಾಡಲಿಕ್ಕಾಗುತ್ತೆ, ಹೀಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹೀಗೆ ಮಾಡ್ತಿದ್ದೇನೆ. ನೋಡಿ, ಹೀಗೆ ಇದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಮತ್ತೆ ತೆಗೆದು ಬಿಡಬೇಕು ಅದಕ್ಕೆ ಎಣ್ಣೆಗೆ. ಅದು ಯಾಕೆ ಹಾಗೆ ಮಾಡೋದಂದರೆ, ನೋಡಿ ಹೀಗೆ ಸ್ವಲ್ಪ ಏನಾದರೂ ಹೋಗಿದ್ದರೆ ಅದೆಲ್ಲ ಕವರ್ ಆಗುತ್ತೆ, ಅದಕ್ಕೆ ಎಣ್ಣೆ ಹೋಗೋದಿಲ್ಲ ಹಾಗೆ. ಮತ್ತು ಇಲ್ಲದೆ ಇದ್ದರೆ ಹಾಗೇನು ತೆಗೆದು ಹಾಕ್ಬೋದು, ಚೆನ್ನಾಗಿರುತ್ತೆ. ಎಲ್ಲನೂ ಹೀಗೆ ಮಾಡ್ಕೊಳ್ತೇನೆ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ಇದು ಹಳದಿ ಕಲರ್ ಬರೋದಿಲ್ಲ, ಯಾಕಂದರೆ ಇದು ನಾವು ಹಳದಿ ಹಾಕ್ಕೊಳ್ಳಿಲ್ಲಲ್ಲ, ಅರಶಿನ ಹಾಕ್ಕೊಳ್ಳಿಲ್ಲಲ್ಲ, ಅದಕ್ಕೆ ಇಷ್ಟಾದರೆ ಸಾಕು. ಈಗ ನಾವು ಕಾರ್ನ್ಫ್ಲವರಲ್ಲಿ ಮುಳುಗಿಸೋದನ್ನು ಹಾಕ್ಬೋದು ಅಂತ ತೋರಿಸ್ತಿದ್ದೇನೆ. ಹಾಗೇನು ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದರ ವಿಷಯ ಅಂತಂದರೆ, ಒಂದು ವೇಳೆ ಆಗಿ ಬಿಟ್ಟರೆ ಅದು ಪ್ಯಾಕ್ ಆಗೋದಿಲ್ಲ. ನೋಡಿ, ಈ ರೀತಿ ಆಗುತ್ತೆ. ಅದಕ್ಕೆ ಕಾರ್ನ್ಫ್ಲವರಲ್ಲಿ ನಾವು ಮುಳುಗಿಸೋದು. ನೋಡಿಲ್ಲಿ ಹೀಗೆ ಬರುತ್ತೆ. ನೋಡಿದ್ರಲ್ಲ ಕ್ಯಾಬೇಜ್ ರೋಲ್ ಮಾಡೋದು ಹೇಗೆ ಅಂತ. ಇದು ನಮಗೆ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಶೇಪು ಮುಖ್ಯ ಅಲ್ಲ ಅಂತ ಅಂದ್ಕೊಳ್ತೀನಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗಿದೆ. ನೋಡಿ, ಒಳಗೆ ಈ ರೀತಿ ಬಂದಿದೆ. ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.